ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯುನ್ಮಾನ ಮತಯಂತ್ರ ಬಳಸಿ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು. ಚುನಾವಣೆಗೆ ಖ್ಯಾತ ಉದ್ಯಮಿ ಸಂತೋಷ್ ಧಾಮ್ ಅವರು ಮತದಾನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾಲೇಜು ಹಂತದಲ್ಲಿ ಈ ರೀತಿಯ ಚುನಾವಣೆ ಅಣುಕು ಕೈಗೊಳ್ಳುವುದರಿಂದ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಅರಿವು ಮೂಡಿ ಮತದಾನದ ಮಹತ್ವ ತಿಳಿದುಕೊಳ್ಳಬಹುದಾಗಿದೆ. ಸಂವಿಧಾನ ಕೊಟ್ಟ ಈ ಮತದಾನ ಹಕ್ಕಿನ ಮೂಲಕ ನಾವು ಒಬ್ಬರು ಕೂಡ ಸಮರ್ಥ ಅಭ್ಯರ್ಥಿಗೆ ಮತ ಹಾಕುವ ಮೂಲಕ ಉತ್ತಮ ದೇಶ ಕಟ್ಟುವಲ್ಲಿ ನಮ್ಮ ಪಾತ್ರ ಏನು ಅನ್ನುವುದನ್ನು ಮಕ್ಕಳಿಗೆ ಅರಿವು ಮೂಡಿಸುವುದೇ ಇದಾಗಿದೆ. ಈ ಚುನಾವಣೆಯ ಉದ್ದೇಶವಾಗಿದೆ. ಈ ಒಂದು ಕಾಲೇಜಿನಲ್ಲಿ ಮಕ್ಕಳಿಗೆ ಈ ರೀತಿಯ ಅರಿವು ಮೂಡಿಸ್ತಾ ಇರುವ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗಣ್ಣ ಸಿಂಗಿ ಅವರು, ಮಂಜುನಾಥ್ ಮೇತ್ರಿ ಅವರು, ಮಲ್ಲಿನಾಥ್ ಟೋಣೆ ಅವರು, ಕಾಲೇಜಿನ ಪ್ರಾಚಾರ್ಯರಾದ ಶಿವಾನಂದ್ ಚಿಂಚೋಳಿ, ಚಂದ್ರಕಾಂತ್ ನಾವಿ, ಶರಣಬಸವ ವಾಲಿಕಾರ್, ಬಿಡಿ ಅಂಜುಟಗಿ, ಶರಣು ಪಾಟೀಲ್, ಭೀಮನಗೌಡ ಬಿರಾದಾರ್, ಚಂದ್ರಶಾ ಸುತಗುಡಿ, ಶಿವಕುಮಾರ್ ಪಾಟೀಲ್, ನಿಂಗಣ್ಣ ಕೊಡಲಗಿ, ಕಸ್ತೂರಿ ತರಸೆ, ಈ ಚುನಾವಣೆಯಲ್ಲಿ ಐಶ್ವರ್ಯ ಬಸ್ನೂರ್, ಅಲೋಕ್ ಮಡಿವಾಳ, ಬಿಲಾಲ್ ಖಾದರ್, ಭೀಮಾಶಂಕರ್ ತೇಲಿ, ಕಾವೇರಿ ಹೋಗಾರ್, ಸೋಮನಾಥ್ ಅವಟೆ, ಸೋನಾಲಿ ನಂದರ್ಗಿ, ಸುವರ್ಣ ಹಳಿಮನಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು. ಅದೇ ರೀತಿ ಚುನಾವಣೆಯಲ್ಲಿ ವಿಜೇತರಾದವರು ಅಲೋಕ್ ಮಡಿವಾಳ್, ಬಿಲಾಲ್ ಖಾದರ್, ಭೀಮಾಶಂಕರ್ ತೇಲಿ, ಸೋಮನಾಥ್ ಅವಟೆ ಮತ್ತು ರಾಜಶ್ರೀ ದಿಂಡೂರ್ ಅವರು. ಇನ್ನು ವಿದ್ಯಾರ್ಥಿಗಳಾದ ಶ್ರೀಧರ್ ಕೋಳೆ, ಶ್ರೀಧರ್ ಗುತ್ತೇದಾರ್, ಶಿವಾನಂದ ಚೆನ್ಮಳಿ, ಕಾಸ್ಲಿಂಗಯ್ಯ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ಬಸ್ರಿಗಿಡ, ಸುದ್ದಿ 9 ಟಿವಿ, ಅಫಜಲ್ಪುರ. ಅಫಜಲ್ಪುರ ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥ ಅಣಕು ಚುನಾವಣೆ ಅಂದರೆ ಕಾಲೇಜು ಸಂಸತ್ತಿನಲ್ಲಿ ಅಂದರೆ ಒಂದು ಚುನಾವಣೆಯ ಒಂದು ಅಣಕು ಪ್ರದರ್ಶನ ಮಾಡುವ ಮೂಲಕ ಈ ಒಂದು ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತವೆ ಅಂತಕ್ಕಂಥದ್ದನ್ನು ಕಾಲೇಜು ಹಂತದಲ್ಲಿ ತಿಳಿದುಕೊಳ್ಬೇಕಾದ ಅನಿವಾರ್ಯತೆ ಭಾಳಷ್ಟಿದೆ ಅಂತಕ್ಕಂಥದ್ದು.